ಕೆಪಿಸಿಸಿ ಹೊಸ ಅಧ್ಯಕ್ಷರಾದ ಡಿಕೆ ಶಿವಕುಮಾರನ ಪದಗ್ರಹಣ ಲೇಸು ಜೂನ್ 7 ತಾರೀಕಿಗೆ ನಡಪೆರವುಂಡು. ಈ ನಿಟ್ಟಿಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಡು ಶಾಸಕರು ಶ್ರೀ ಯುಟಿ ಖಾದರ್ ಬೊಕ್ಕ ಕುಡ್ಲ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ವಹಿಸಿನ ನೀರಜ್ ಪಾಲ್ರನ ನೇತೃತ್ವದ ಪೂರ್ವಭಾವಿ ಸಭೆ ಶನಿವಾರ ನಡೆತದೆ. ಬಂದಿರಲಿಲ್ಲ ಇದು ನೋಡಿ ಇದಕ್ಕೆ ಮಾತ್ರ ಮನ್ ಮಾಡಿದ್ರು ಅದಕ್ಕೆ ಒಂದು ಸೃಷ್ಟಿಕರಣ ಕೊಡಿ ಒಂದು ಹೇಳಿ ಹೊಡೆದಿದ್ದರೆ ನಾನು ಹೇಳ್ತಕ್ಕೆ ತಾರೀಕಿಗೆ ಪಕ್ಷವಾಗಿ ಯಾರು ಬರಲ್ಲ ಯುವಕರು ಸಿಕ್ಕುದ್ರೆ ನಾವೇ ಮನೆಯಲ್ಲಿ ಮಾಡುವುದು ನಮ್ಮ ಗ್ರಾಮ ಪಂಚಾಯತ್ ಒಂದು ಉದಾಹರಣೆ ನಾನು ಹೇಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಒಂದು ನಮ್ಮ ಸುಮಾರು ಒಂದು ಯಾವುದೋ ಮನೆಯಲ್ಲಿ ಈ ಕಾರ್ಯಕ್ರಮ ಮಾಡಬಹುದು. ಅದು ಯಾವಾಗ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಳಿ ಪಾತ್ರೊಂದು ಕೆಪಿಸಿಸಿ ಹೊಸ ಅಧ್ಯಕ್ಷರಾದ ಡಿಕೆ ಶಿವಕುಮಾರನ ಪದಗ್ರಹಣ ಜೂನ್ 7 ತಾರೀಕಿಗೆ ನಡಪೆರವುಂಡು. ಕೊರೋನಾ ಮಹಾಮಾರಿದ ಸಂಕಷ್ಟದ ಬೆಂಗಳೂರಿಗೆ ಪೋಯರೆ ಸಾಧ್ಯ ಆವಂದಿನಿರ್ದಾತ್ರ ವಿಶಿಷ್ಟ ರೀತಿಡು ಒಂಜೆ ಪೊರ್ತುಡು ತಂಕ್ಲೆ ಬ್ಲಾಕ್ದ 10 ಗ್ರಾಮ ಪಂಚಾಯತ್ ಬೊಕ್ಕ ಪುರಸಭೆ ಪ್ರದೇಶಡು ವೀಕ್ಷಣೆ ಮಲ್ಪರೆ ಕಾಂಗ್ರೆಸ್ ಬಂಧುಲೆಗೆ ಟಿವಿ ಪರದೆದ ಮೂಲಕ ಅವಕಾಶ ಕಲ್ಪಿಸಾವ. ಅಂಚನೆ ಝೂಮ್ ಆ್ಯಪ್ದ ಮೂಲಕ ಕೆಪಿಸಿಸಿ ಹೊಸ ಅಧ್ಯಕ್ಷರು ಡಿಕೆ ಶಿವಕುಮಾರನ ಒಟ್ಟಿಗೆ ಪಾತ್ರಕತೆ ನಡಪಾವಲಿ. ಹೊಸ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಪ್ರತಿಜ್ಞೆ ಸ್ವೀಕಾರ ಮಲ್ಪನಾಗ ಕಾಂಗ್ರೆಸ್ ಕಾರ್ಯಕರ್ತೆಯರ್ಲ ಪ್ರತಿಜ್ಞೆ ಸ್ವೀಕರಿಸಾಯರ ಉಲ್ಲೇರು. ಬೂತ್ ಮಟ್ಟದ ಪಕ್ಷ ಸಂಘಟನೆ ಮಲ್ಪರೆ ಸಹಕಾರಿ ಆಪಣು ಬಂಡ ತೆರಿಪಾಯರು. ನಾವು ಇವತ್ತು ನಮ್ಮ ಈ ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೇವೆ. ನಮ್ಮ 1ನೇ ತಾರೀಕಿಗೆ ನಮ್ಮ ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ ನಮಗೆ ಈ ಪೂರ್ವಭಾವಿ ಸಭೆಗೆ 1 ತಾರೀಕಿಗೆ 4 ಗಂಟೆಗೆ ಒಂದು ಸಮಯವನ್ನು ಕೊಟ್ಟಿದ್ದರು. ಆದರೆ ಯುಟಿ ಖಾದರ್ ಅವರು ಸೋಮವಾರ 4 ಗಂಟೆಗೆ ಇರದ ಕಾರಣ ಅವರಿಗೆ ಅವರ ಉಪಸ್ಥಿತಿಯಲ್ಲಿ ಅವರ ಈ ಸಭೆಯನ್ನು ಕರೆದಿದ್ದೇವೆ. ಇವರು ಈಗಾಗಲೇ ಒಂದು ಅರ್ಧ ಗಂಟೆಯಲ್ಲಿ ಈ ಸಭೆಗೆ ಅವರು ಆಗಮಿಸಲಿದ್ದಾರೆ. ನಾನು ಈ ನಮ್ಮ 7ನೇ ತಾರೀಕು ಅದು ಆ ಕಾರ್ಯಕ್ರಮದ ವಿಷಯವನ್ನು ಮಾತ್ರ ನಿಮ್ಮ ಮುಂದೆ ನೀಡ್ತಾ ಇದ್ದೇನೆ. ಯಾಕೆಂದರೆ ನಮ್ಮ 7ನೇ ತಾರೀಕು ಟೈಮ್ ನಮಗೆ ಕೊಡಲಿಲ್ಲ. ಯಾವುದು 7ನೇ ತಾರೀಕಿಗೆ ನಮ್ಮ ಟೈಮ್ ಎಷ್ಟು ಗಂಟೆಯನ್ನು ಕೊಡಲಿಲ್ಲ. ನಮ್ಮ ಈ ಬ್ಲಾಕಿನಲ್ಲಿ 10 ಗ್ರಾಮ ಪಂಚಾಯತ್, 1 ನಗರಸಭೆ, 1 ಪಟ್ಟಣ ಪಂಚಾಯತ್, 1 ಪುರಸಭೆ ಒಟ್ಟು ಈ ಪ್ರತಿಯೊಂದು ಕಡೆಯಲ್ಲೂ ಈ ಕೆಪಿಸಿ ಅಧ್ಯಕ್ಷರಾದ ಪ್ರತಿಜ್ಞಾ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಅದು ನಮಗೆ ಲೈವ್ ಕಾಸ್ಟ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ನಮಗೆ ಈ ಕೊರೋನಾ ಸಂದರ್ಭದಲ್ಲಿ ನಮಗೆ ಬ್ಯಾನರ್ಗೆ ಹೋಗಲಿಕ್ಕೆ ಆಗುವುದಿಲ್ಲ ಈ ಕಾರ್ಯಕ್ರಮಕ್ಕೆ. ಅದಕ್ಕೆ ಬೇಕಾಗಿ ವಿಶಿಷ್ಟವಾದ ರೀತಿಯಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮವನ್ನು ನಮಗೆ ಇಟ್ಟಿದ್ದಾರೆ. ಅದು 7ನೇ ತಾರೀಕಿಗೆ. ಅದು ಹೇಗೆಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಅದೇ ಬ್ಲಾಕಿನಲ್ಲಿ ಯಾವುದು 2 ಟಿವಿ, 1 ಲೈವ್ ನಮಗೆ ಬರ್ತಾ ಇದೆ. ಎರಡನೇದಾಗಿ ಝೂಮ್ ಮುಖಾಂತರ ನಾವು ಲೈವ್ ಕಾಸ್ಟ್ ನಾವು ಕೆಪಿಸಿಗೆ ಹೋಗ್ತದೆ. ಆ ಏಕಕಾಲದಲ್ಲಿ ಸಹ ಎಲ್ಲ ಕಡೆಯಲ್ಲಿ. ಹಾಗೆ ನಗರಸಭೆಯಲ್ಲಿ ನಮಗೆ ಸೂಚನೆ ಕೊಟ್ಟ ಪ್ರಕಾರ 5 ಕಡೆ, ಹಾಗೆ ಪುರಸಭೆಯಲ್ಲಿ 3 ಕಡೆ, ಪ್ರತಿ ಪಂಚಾಯತ್ ಮತ್ತೆ ಪಟ್ಟಣ ಪಂಚಾಯತ್ನಲ್ಲಿ 1 ಕಡೆ, ಪುರಸಭೆ 1 ಕಡೆಯಲ್ಲಿ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕಂತ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ಸದಾಶಿವ ಉಳ್ಳಾಲ್ ಪಾತಿರೊಂದು ಕೆಪಿಸಿಸಿ ಹೊಸ ಅಧ್ಯಕ್ಷರಾದ ಡಿಕೆ ಶಿವಕುಮಾರನ ಪದಗ್ರಹಣ ಕಾರ್ಯಕ್ರಮ ಜೂನ್ 7 ತಾರೀಕಿಗೆ ನಡಪೆರವುಂಡು. ಈ ಪೊರ್ತುಡು ಆಯಾಯ ಪ್ರದೇಶಡು ಪಕ್ಷದ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ತುಡರ್ ಬೆಳಗಾದ ಕಾರ್ಯಕ್ರಮದ ಉದಿಪನ ಮಲ್ಪೆರ ಒಲ್ಲೆರು. ಅಂಚನೆ ಒಂಜೇ ರೀತಿದ ಬ್ಯಾನರ್ ಬೊಕ್ಕ ರಾಷ್ಟ್ರಧ್ವಜ ಬೊಕ್ಕ ಪಕ್ಷದ ಧ್ವಜನ ಪಾಡೋ ಪಂಡ ತೆರಿಪಾಯರು. ಜಿಲ್ಲಾ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಮತ್ತು ಪಂಚಾಯತ್ ಮಟ್ಟದಲ್ಲಿ ಮತ್ತು ಈ ಮುನ್ಸಿಪಾಲಿಟಿ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಒಂದೊಂದು ಕಡೆ ಖಂಡಿತವಾಗಿ ಮಾಡಬೇಕು. ಆ ಸಭೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಹಿರಿಯರು ಯಾರಿದ್ದಾರೆ ಅವರನ್ನು ಕರೆಸಿಕೊಂಡು ದೀಪ ಬೆಳಗಿಸುವುದರ ಮೂಲಕ ಆ ಉದ್ಘಾಟನಾ ಕ್ರಮ ಅಲ್ಲಿ ಕೆಪಿಸಿಸಿ ನಡೆಯುವಾಗಿ ಇಲ್ಲಿ ನಡೀಬೇಕು. ಅದರಲ್ಲಿ 2 ನ್ಯಾಷನಲ್ ರಾಷ್ಟ್ರಧ್ವಜ ಮತ್ತೊಂದು ಪಕ್ಷದ ಧ್ವಜ ಮತ್ತೆ ಎಲ್ರಿಗೂ ಸಾಮಾನ್ಯವಾದಂಥ ಒಂದೇ ಬ್ಯಾನರ್ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಆ ಶಬ್ದಗಳನ್ನು ಕಳಿಸಿಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ಓಟು ತೆಕ್ಕೊಳ್ಳುವಂಥದ್ದು, ಅಲ್ಲಿ ಅವರು ಓಟ್ ತೆಕ್ಕೊಳ್ಳುವಾಗ ನಾವು ಕೂಡ ಓಟ್ ತೆಕ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಇದಕ್ಕೆಲ್ಲ ವ್ಯವಸ್ಥೆಯನ್ನು ಅದಕ್ಕೆ ಜಿಲ್ಲಾ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟದಿಂದ, ಬ್ಲಾಕ್ ಮಟ್ಟದಿಂದ ಅಬ್ಸರ್ವರ್ಸ್ ಅನ್ನು ಹಾಕಿಕೊಂಡು ಆ ಗ್ರಾಮದಲ್ಲಿ ಅವರು ಹೋಗಿ ಕೆಲಸ ನಿರ್ವಹಿಸುವಂತೆ ಆಗಬೇಕು.
ಇದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತು ಟೆಕ್ನಿಕಲ್ ಇದರಿಂದ ಎಲ್ಲರಿಗೆ ಸಮಸ್ಯೆಗಳಿರ್ತದೆ, ಕೆಲವು ಏರಿಯಾದ ಬಗ್ಗೆ ಮಾಹಿತಿ ಇರುವುದಿಲ್ಲ ಅಂತ ಹೇಳಿದಕ್ಕೆ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಮೊನ್ನೆ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು NSU ಅಧ್ಯಕ್ಷರುಗಳಿಗೆ ಹೇಳಿದ್ದಾರೆ, ಯುವಕ ಕಾಂಗ್ರೆಸ್ಸಿನ ಒಬ್ಬ ಹುಡುಗ NSU ಹುಡುಗ ಅಲ್ಲಿ ಪ್ರತಿ ಇದರಲ್ಲಿ ಒಂದು ಇರಬೇಕು, ಅವರಿಗೆ ಟ್ರೈನಿಂಗ್ ಕೊಡಬೇಕು, ಎಲ್ಲಿ ಝೂಮ್ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಸಮಸ್ಯೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ, ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಆದರೆ ನಮ್ಮ ಜಿಲ್ಲೆಗೆ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸೋಷಿಯಲ್ ಮೀಡಿಯಾದಿಂದ ಮತ್ತು NSU ಇಂದ ಯೂತ್ ಕಾಂಗ್ರೆಸ್ಸಿಂದ ಯಾರು ಬರ್ತಾರೆ, ಯಾರನ್ನು ಹಾಕ್ತಾರೆ ಗೊತ್ತಿಲ್ಲ, ಆದರೂ 4-5 ದಿವಸದಲ್ಲಿ ಖಂಡಿತವಾಗಿ ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾರೆ. ಕಡ್ಡಾಯವಾಗಿ 2 TV ಹಾಕಬೇಕು, ಒಂದು ಟಿವಿಯಲ್ಲಿ ನೋಡಲಿಕ್ಕೆ ಅಲ್ಲಿಂದ ಇದಾಗುವಂಥದ್ದು ಪ್ರೋಗ್ರಾಮ್ ನೋಡುವಂಥದ್ದು, ಇನ್ನೊಂದು ಟಿವಿಯಲ್ಲಿ ನಮ್ಮ ಕಾರ್ಯಕ್ರಮ ಅದ ಝೂಮ್ ಟಿವಿ ಆಗದಿದ್ರೆ ಅಟ್ಲೀಸ್ಟ್ ಕಡಿಮೆ ಪಕ್ಷ ಲ್ಯಾಪ್ಟಾಪ್ ಅಲ್ಲಿ ಇದು ಮಾಡಿಕೊಂಡು ಝೂಮ್ ಮುಖಾಂತರ ಮಾತಾಡೋದು ವ್ಯವಸ್ಥೆ ಓದಿಕೊಳ್ಳೋದು ಪ್ರತಿಯೊಂದು. ಮತ್ತೆ KPCC ಅಧ್ಯಕ್ಷರು ಅದು ಕೂಡ ಹೇಳಿದ್ದಾರೆ, ಬ್ಲಾಕ್ ಅಧ್ಯಕ್ಷರಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಅದೇ ದಿವಸ ನೇರವಾಗಿ ಮಾತಾಡ್ತೇನೆ ಅವರ ಹತ್ರ, ಆ ಕಾರ್ಯಕ್ರಮದಲ್ಲಿ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಯಾವುದಾದ್ರೂ ಬ್ಲಾಕ್ ಮಟ್ಟಕ್ಕೆ ಹೋಗಿ ಕೂಡ ನಾನು ಮಾತಾಡೋದ್ರ ಜೊತೆಗೆ ಮುನ್ಸಿಪಾಲಿಟಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಯಾವುದಾದ್ರೂ ಗ್ರಾಮ ಮಟ್ಟದಲ್ಲಿ ಈ ನಡೆಯುವಂಥ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಮಾತಾಡ್ತೇನೆ. ಎಲ್ಲರನ್ನು ನಾವು ಸೇರಿಸಿಕೊಂಡು ಹೋಗಬೇಕು ಅಂತ ಅಷ್ಟೊಂದು ಉತ್ತೇಜನಕಾರಿಯಾಗಿ ಪ್ರತಿಯೊಬ್ಬರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲೆ ಕುಡ್ಲ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು, ಸದಸ್ಯರು ಸಿದ್ದಿಕ್ ತಲಪಾಡಿ, ಕುಡ್ಲ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ವಹಿಸುವನ್ನ ನೀರಜ್ ಪಾಲ್, ಬೊಕ್ಕ ಜಿಲ್ಲಾ ಕಾಂಗ್ರೆಸ್ದ ಶೋಭಾ ಕೇಶವ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು NS ಕರೀಂ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷರು ಶ್ರೀ ದಿನೇಶ್ ಕುಂಪಲ, KPCC ಮಹಿಳಾ ಕಾಂಗ್ರೆಸ್ದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುರೇಖಾ ಚಂದ್ರಹಾಸ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಇಕ್ಬಾಲ್ ಸಾಮಣಿಗೆ, ಕೋಶಾಧಿಕಾರಿ ಪುರುಷೋತ್ತಮ್ ಅಂಚನ್, ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಾಸಿರ್ ಸಾಮಣಿಗೆ, ಉಳ್ಳಾಲ ನಗರಸಭಾ ಮಾಜಿ ಅಧ್ಯಕ್ಷರು ಹುಸೇನ್ ಕುಂಜಿಮೋನು, ಸದಸ್ಯರು ಸ್ವಪ್ನ ಹರೀಶ್, UA ಇಸ್ಮಾಯಿಲ್, ಮೊಹಮ್ಮದ್ ಮುಕ್ಕಚ್ಚೇರಿ, ಕಾಂಗ್ರೆಸ್ ಪ್ರಮುಖರು ಅಚ್ಯುತ ಗಟ್ಟಿ, ಮೊಹಮ್ಮದ್ ಅಸೈ, ಜಮಾಲ್ ಅಜಿನಡ್ಕ, ಮನ್ಸೂರ್, ಮೊಹಮ್ಮದ್ ಅಡ್ಕರೆ, ಪುಷ್ಟಿ ಮೊಹಮ್ಮದ್, ಬಶೀರ್ ಕೊಡಂಗೆರೆ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಕೋಡ್ಜಾಲ್ ಎಕ್ಕೊಂದು ಪ್ರಾಸ್ತಾವಿಕವಾದ ಪಾತೇರಿಯರು.